ಮಂಗಳೂರು ಹೊರವಲಯದ ನೀರುಮಾರ್ಗ ಅನಂತ ಪದ್ಮನಾಭ ಸುಬ್ರಹ್ಮಣ್ಯ ದೇವಸ್ಥಾನ ಮಾಣೂರು ದೇವಸ್ಥಾನದ ಧ್ವಜಸ್ತಂಭದ ಭವ್ಯ ಮೆರವಣಿಗೆಯು ಅದ್ದೂರಿಯಾಗಿ ನಡೆಯಿತು. ಪಡುಪೆಳತಾಡಿ ದಿವಂಗತ ಲೋಕಯ್ಯ ಪೂಜಾರಿ ಸ್ಮರಣಾರ್ಥ ಅವರ ಸುಪುತ್ರ ರಾಜ್ಯ ಧಾರ್ಮಿಕ ಪರಿಷತ್ ಸದಸ್ಯ ಪದ್ಮನಾಭ ಕೋಟ್ಯಾನ್ ಕುಟುಂಬಸ್ಥರಿಂದ ಮಾಣೂರು ಅನಂತ ಪದ್ಮನಾಭ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಕೊಡಿಮರ ಕೊಡುಗೆಯಾಗಿ ನೀಡಿದ್ರು. ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಅನುವಂಶೀಯ ಮೊಕ್ತೇಸರ ಕಮಲಾದೇವಿ ಅಸ್ರಣ್ಣ ಅವರು ದೀಪ ಬೆಳಗಿಸುವ ಮೂಲಕ ಮೆರವಣಿಗೆಗೆ ಚಾಲನೆ ನೀಡಿದ್ರು. ಬಳಿಕ ಮಾತನಾಡಿದ ಅವರು, ಪದ್ಮನಾಭ್ ಕೋಟ್ಯಾನ್ ರವರು ಅತ್ಯಂತ ಉತ್ತಮವಾದ ಕೆಲಸವನ್ನ ಮಾಡ್ತಿದ್ದಾರೆ. ಇದೇ ರೀತಿ ಅನೇಕ ಸೇವೆಗಳನ್ನ ಮಾಡುವಂತಹ ಶಕ್ತಿ ದೇವರು ಒದಗಿಸಲಿ ಎಂದು ಶುಭ ಹಾರೈಸಿದ್ರು. ಖಂಡಿತ ಕೊರಲಾಪ ಐತಾವರ ಇನಿ ದೇವರಿಗೆ ಧ್ವಜಸ್ತಂಭನ ಕೊರನೆತ್ತವರ ಗಟ್ಟಿ ಮೊದಲೆತ್ತವರ ನಮ್ಮ ಪ್ರತಿಬಿಂಬ ಅಂಜಿತಿ ನಮ್ಮ ಖಂಡಿತ ಪ್ರತಿಬಿಂಬ ಗಟ್ಟಿ ಆಪ ಪಂಪಿನ ಸಂಕೇತನ ಪದ್ಮನಾಭ ಕೋಟ್ಯಾಂಡ್ರು ಮಾಂತರೆಲ್ಲ ಕೊರಂದುಲ್ಲೇರು ಬಂದು ನಮ್ಮ ಪ್ರಾರ್ಥನೆ ಮಾಡ್ಕೊಂಡು ಇನಿ ಮುಟ್ಟ ಅನಂತ ಪದ್ಮನಾಭ ಅಂತ ಪುದಾರಿತ್ತಂಡಲ್ಲ ಪದ್ಮನಾಭರಿ ಖಾಲಿ ಪದ್ಮನಾಭ ಮಾತ್ರ ಪುದಾರಿತ್ತಂಡೆ ನಾನು ಆರು ಈ ಧ್ವಜಸ್ತಂಭ ಸಮರ್ಪಣೆ ಆಗಲ ಕುಟುಂಬ ಸಮರ್ಪಣೆ ಮಾಡ್ತಾರ ಆರನ ಪುದಾರದ ಎದುರು ಅನಂತ ಪಂಪಿನ ಸೇರಿದ ಅನಂತ ಪದ್ಮನಾಭ ಪಂಪಿನ ಒಂಜಿ ಸಾರ್ಥಕತೆ ಬರ್ಕೊಂಡು ಆ ದೇವರನ್ನ ಅನುಗ್ರಹ ಬರ್ಕೊಂಡು ನನಾತಿ ಇಂಚಿನ ಸೇವೆ ಕೊರಪಿನ ಸೌಭಾಗ್ಯ ಆರಿಗೆ ಕೊರದು ಆರಿಗೆ ದೀರ್ಘಾಯುಷ್ಯ ಕ್ಷೇಮ ಆರೋಗ್ಯ ಕೊರಡು ಸಮಾಜಕ್ಕೂ ಮಾತ ಪದ್ಮನಾಭರಿಗೆಲ್ಲ ಕೊರಡು ಬಣದು ಪ್ರಾರ್ಥನೆ ಮತ್ತೊಂದು ಜನಕ್ಲೆಗ್ ಮಂತ ಆ ಪದ್ಮನಾಭ ದೇವರು ಎಂಗಳ ಕಡೀಲ್ ದೇವರೆಲ್ಲ ದೀರ್ಘಾಯುಷ್ಯ ಕ್ಷೇಮ ಆರೋಗ್ಯ ಕೊರಡು ಉತ್ತರೋತ್ತರ ಶ್ರೇಯಸ್ ಕೊರಡು ಕೊಂಡದ್ದು ಸುಳ್ಯದಿಂದ ಆಗಮಿಸಿದ ಈ ಕೊಡಿಮರದ ಮೆರವಣಿಗೆಗೆ ಭಕ್ತಾದಿಗಳು ಸಾಕ್ಷಿಯಾದ್ರು. ಚೆಂಡೆ, ವಾದ್ಯ, ವಿವಿಧ ವೇಷಭೂಷಣ, ಕಲಾಶಿಲ್ಪ ತಂಡಗಳ ಮೆರುಗಿನೊಂದಿಗೆ ಹೊರಟ ಮೆರವಣಿಗೆಯು ರಂಗಪಾದೆ, ಕೆಂಪುಗುಡ್ಡೆ, ಅಡ್ಯಾರ್ ಪದವು ಮುಖೇನ ಶ್ರೀ ಕ್ಷೇತ್ರದ ದೇವರ ಸನ್ನಿಧಿಗೆ ಸಾಗಿ ಬಂತು. ಈ ಸಂದರ್ಭ ಮಾಜಿ ಸಚಿವ ರಮಾನಾಥ್ ರೈ, ರಾಜ್ಯ ಧಾರ್ಮಿಕ ಸದಸ್ಯರಾದ ಕೆಜಿ ಶ್ರೀಧರ್ ತಂತ್ರಿ, ಶ್ರೀನಿವಾಸ್ ಭಟ್ ಬೋಳ್ಮಾರಗುತ್ತು, ರಾಜ್ಯ ಇಂಟೆಕ್ ಅಧ್ಯಕ್ಷರಾದ ರಾಕೇಶ್ ಮಲ್ಲಿ, ಶಶಿಧರ್ ಭಟ್ ಬೋಳ್ಮಾರಗುತ್ತು ಇನ್ನಿತರರು ಉಪಸ್ಥಿತರಿದ್ದರು. ಆದಿತ್ಯರಾವ್, ವಿ4 ನ್ಯೂಸ್ 24/7 ಮಂಗಳೂರು.